ನಗರದ ಮೂಲಭೂತ ಸೌಕರ್ಯ ಇದ್ರೂ ಸಹ ಕನ್ನಡ ಶಾಲೆಗಳು ಉಳಿಯೋದು ಕಷ್ಟ. ಇಂಥದ್ರಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದ ಶಾಲೆಗಳು ಉಳಿಯೋದು ಹೇಗೆ ಹೇಳೆ? ಕನ್ನಡ ಶಾಲೆ ಉಳಿಸಲು ಜಯ ಕರ್ನಾಟಕ ಸಂಘಟನೆ ಮಾಡಿದಾದ್ರೂ ಏನು ಗೊತ್ತಾ? ಇಲ್ಲಿದೆ ನೋಡಿ ವರದಿ. ಇತ್ತೀಚೆಗೆ ಬಂದ ಕನ್ನಡ ಸಿನಿಮಾ ಒಂದು ಸರ್ಕಾರಿ ಶಾಲೆಯ ಬಗೆಗೆ ಜನರಲ್ಲಿನ ಜಾಗೃತಿ ಮೂಡಿಸಿತ್ತು. ಮಾತ್ರವಲ್ಲದೆ ಹಲವರಿಗೆ ಪ್ರೇರಣೆಯ ದಾರಿದೀಪವಾಗಿತ್ತು. ಕನ್ನಡ ಶಾಲೆಗಳು ಉಳಿಯಬೇಕು ಎಂಬ ಕನಿಷ್ಠ ಪ್ರೀತಿಯೊಂದು ಹೆಚ್ಚಿನವರಲ್ಲಿ ಮೂಡಿಸಿದ್ದು ಈ ಸಿನಿಮಾದ ವಿಶೇಷತೆಯೂ ಆಗಿತ್ತು. ಅದು ಏನೇ ಇರಲಿ, ಇಂದು ಜಯ ಕರ್ನಾಟಕ ಸಂಘಟನೆ ಮುಲ್ಕಿ ಘಟಕ ಕೂಡ ಕನ್ನಡ ಮಾಧ್ಯಮ ಶಾಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಮುಲ್ಕಿಯ ಕೆಂಚನಕೆರೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈಗಿರುವ ಮಕ್ಕಳ ಸಂಖ್ಯೆ 15 ಮಾತ್ರ. ಶಾಲೆಯ ಪರಿಸರ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿರಲಿಲ್ಲ. ಯಾಕೆಂದ್ರೆ ಪರಿಸರ ತುಂಬೆಲ್ಲ ಹರಡಿಕೊಂಡಿರುವ ಗಿಡಗಂಟಿಗಳು. ಈ ಕಳೆಗಿಡದಿದ್ದ ಹಾವುಗಳ ಓಡಾಟ ಮಕ್ಕಳಲ್ಲಿ ಭಯ ಹುಟ್ಟಿಸಿತ್ತು. ಶಾಲೆಯ ಮುಖ್ಯೋಪಾಧ್ಯಾಯಿನಿ ಜಯಂತಿ ಅವರಿಗೂ ಇದು ತಲೆನೋವಾಗಿ ಪರಿಣಮಿಸಿತು. ಈ ಹಿನ್ನೆಲೆಯಲ್ಲಿ ಜಯ ಕರ್ನಾಟಕ ಸಂಘಟನೆಗೆ ಮೊರೆ ಹೋದ ಮುಖ್ಯೋಪಾಧ್ಯಾಯಿನಿ ಜಯಂತಿ ಅವರಿಗೆ ಮುಲ್ಕಿ ಘಟಕದ ಅಧ್ಯಕ್ಷರಾದ ಭಾಸ್ಕರ್ ಶೆಟ್ಟಿಗಾರ್ ಅವರು ಸ್ಪಂದಿಸಿದ್ದಾರೆ. ಮಾತ್ರವಲ್ಲದೆ ಇಂದು ಸ್ವಪ್ರೇರಣೆಯಿಂದ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಒಟ್ಟು ಸೇರಿ ಶಾಲಾ ವಠಾರವನ್ನ ಸ್ವಚ್ಛಗೊಳಿಸಿದ್ದಾರೆ. ಸುಮಾರು 20ಕ್ಕೂ ಅಧಿಕ ಮಂದಿಯಿಂದ ಶ್ರಮದಾನ ನಡೆದಿದೆ. ಶಾಲಾ ವಠಾರ ಸ್ವಚ್ಛಗೊಂಡಿದೆ. ಇವತ್ತು ಇದೊಂದು ಒಳ್ಳೆಯ ಕಲ್ಪನೆ, ನಮ್ಮ ಪ್ರಧಾನಿಯವರದ್ದು ಒಂದು ಕಲ್ಪನೆ, ಸ್ವಚ್ಛ ಭಾರತ್. ಇದು ಮಹಾತ್ಮ ಗಾಂಧಿ ಅವರ ಕನಸು. ಇದು ನಮ್ಮ ಪ್ರಧಾನಿಯವರನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟದ್ರಿಂದ ನಾವು ಸಹ ಅವರಿಂದ ಪ್ರೇರಿತರಾಗಿ ಇಲ್ಲಿ ಅಲ್ಲಲ್ಲಿ ನಮ್ಮ ವಿದ್ಯಾರ್ಥಿ ಪರಿಸರದಲ್ಲಿ ಸ್ವಚ್ಛತೆ ಮಾಡ್ತಾ ಇದ್ದೇವೆ. ಒಳ್ಳೆಯ ಒಂದು ವಿಷಯ. ಇವತ್ತು ನಮ್ಮ ಜಯ ಕರ್ನಾಟಕದವರಿಗೆ ಈ ಶಾಲೆಯವರೊಂದು ವಿನಂತಿ ಮಾಡಿದಾಗ ಅವರು ಯಾವುದೇ ಒಂದು ಮೊರಾದಿಲ್ಲದೆ ಒಂದು ಹಿಂಜರಿಯದೆ ತಕ್ಷಣ ಒಪ್ಪಿಕೊಂಡು ನಾವು ಮಾಡುತ್ತೇವೆ ಕೆಲಸ ಅಂತ ಒಪ್ಪಿಕೊಂಡ್ರು. ಬಹಳ ಒಂದು ಒಳ್ಳೆಯ ವಿಷಯ. ಈ ಯುವಕರ ಒಂದು ಹುಮ್ಮಸ್ಸು ಹುರುಪು ನೋಡಿದ್ರೆ ಇದು ನಮಗೂ ಸಹ ಒಂದು ಅನುಕರಣೀಯ ಪ್ರೇರಣೀಯ. ಉಪ್ಪಾಡು ಅಂಚಿನ ಮನಸ್ಸುಲ ಕಲೆಗಿಚ್ಚಿನ ಹತ್ರ ಈ ಒಂದು ಕಾರ್ಯಕ್ರಮ ಕುರುಲು ಗಂಟೆ ಆವೊಂದುಂಡು. ಪ್ರತಿ ವಾರ ಈ ಒಂದು ಕಾರ್ಯಕ್ರಮ ಎಂಗಳು ಮತ್ತೊಂದಿಲ್ಲ. ಪ್ರತಿ ಒಂಜಿ ದೇವಸ್ಥಾನಡು ರುದ್ರಭೂಮಿ ಇಂಚೆನೆ ಶಾಲೆ ಇಂಚಿನ ಪುರ ಒಂದು ಅಕುಲಕುಲು ಪನ್ನೆಲ್ಪ ಎಂಕುಲು ಆ ಕಾರ್ಯಕ್ರಮ ಮಲ್ತದೆ. ಮಾತ್ರೆಗಳ ಒಂಜಿ ಜಗರಣ ಸಂಘಟನೆ ಮುಲ್ಪ ಉಂಡು ಬಣ್ಪಿನ ಒಂಜಿ ತಿರ್ಪ ಒಂದಿಲ್ಲ. ಇನ್ನಿತ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಕೆಂಚನಕೆರೆ ಮುಲ್ಪ ಬಾರಿ ಒಂಜಿ ಜೋಕುಲೆಗೆ ಮೈದಾನ ಮಾತ ಇದ್ದ ಹತ್ರ ಮುಲ್ಪ ಗೊಬ್ಬರಗೆ ಸಾಧ್ಯನೇ ಇದ್ದಿ ಅಂಚಿನ ಪಜಾವು ಜಿಂಜಿದ ನೆಟ್ಟೆ ಒಂಜಿ ನಮ್ಮ ಮೇಡಮ್ ಪಂಡೇರು ಒಂಜಿ ದಾದಾನ್ಲ ಒಂಜಿ ಮುಲ್ಪ ವ್ಯವಸ್ಥೆ ಪಂಚಾಯತಿ ನಮ್ಮ ಲೆಟ್ರ್ ಕೊರಿಯ ಅಂಡಲ ಮುಲ್ಪ ಆಯ್ತ ವ್ಯವಸ್ಥೆ ಸರಿಗಟ್ಟಿ ಇದ್ದ ಹತ್ರ ಎಂಕುಲು ಮಲ್ಪ ಪಂಪಿನ ಒಂಜಿ ಅರೆಗೆ ಭರವಸೆನ ಕೊಡ್ತಾ ಇನ್ನು ಎಂಕುಲು ಮಾತಾ ಮೆಂಬರ್ನಗಳು ಬರ್ತದೆ ಮುಲ್ಪ ಈ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಮಲ್ಪುವ. ಸ್ವಚ್ಛತಾ ಕಾರ್ಯಕ್ಕೆ ಹಲವರು ಸಾಥ್ ನೀಡಿದ್ರು. ಕಿಲ್ಪಾಡಿ ಪಂಚಾಯತ್ ಅಧ್ಯಕ್ಷ ನಾಗರಾಜ್, ಉಪಾಧ್ಯಕ್ಷೆ ಯಶೋತಾ, ರಾಮಕೃಷ್ಣ ಕಾಲೇಜು ಪ್ರಾಂಶುಪಾಲ ಕಿಶೋರ್ ರೈ, ಹರ್ಷರಾಜ್ ಶೆಟ್ಟಿ, ಶೇಖರ್ ಕುಲಾಲ್, ಯೋಗ ಶಿಕ್ಷಕ ಜಯಮುದ್ದು ಶೆಟ್ಟಿ, ದಿನೇಶ್ ಶೆಟ್ಟಿ, ಮಾಧವ್ ಪೂಜಾರಿ ಮುಂತಾದವರು ಉಪಸ್ಥಿತರಿದ್ದರು. ಶಾಲೆಯನ್ನ ಉಳಿಸಲು ಈಗಾಗಲೇ ಇತರ ಯೋಜನೆಗಳನ್ನು ಸಹ ಶಾಲೆಯ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲು ಜಯ ಕರ್ನಾಟಕ ಸಂಘಟನೆ ಮುಂದಾಗಿದೆ. ಕಿಲ್ಪಾಡಿ ಪಂಚಾಯತ್ ವ್ಯಾಪ್ತಿಯಲ್ಲೇ ಬರೀ 2 ಸರ್ಕಾರಿ ಶಾಲೆ ಅಸ್ತಿತ್ವದಲ್ಲಿದೆ. ಈ ಶಾಲೆ ಉಳಿಯಬೇಕು ಎನ್ನುವುದು ಸಹ ಎಲ್ಲರ ಆಶಯವಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.